ಮಂಗಳೂರಿನ ಬೋಳೂರಿನ ಉರ್ವದ ಶ್ರೀ ಮಾರಿಯಮ್ಮ ದೇವಸ್ಥಾನದಲ್ಲಿ ಕರ್ನಾಟಕ ಪರ್ಸಿನ್ ಮೀನುಗಾರರ ಸಂಘ ಬಂದರ್ ವತಿಯಿಂದ ಶ್ರೀ ಚಂಡಿಕಾ ಯಾಗ ಹಾಗೂ ಮಹಾ ಅನ್ನ ಸಂತರ್ಪಣೆ ನೆರವೇರಿತು. ಶ್ರೀ ಕ್ಷೇತ್ರದಲ್ಲಿ ಬೆಳಗ್ಗೆ ಚಂಡಿಕಾ ಯಾಗ, ಪೂರ್ಣಾಹುತಿ, ಸರ್ವಾಲಂಕಾರ ಪೂಜೆ, ಮಹಾಪೂಜೆ, ಮಹಾನ್ನ ಸಂತರ್ಪಣೆ ನಡೆಯಿತು. ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಸಹಸ್ರಾರು ಭಕ್ತರು ಪಾಲ್ಗೊಂಡಿದ್ದರು. ಶಾಸಕ ವೇದವ್ಯಾಸ್ ಕಾಮತ್ ಅವರು ದೇವರ ದರ್ಶನವನ್ನ ಪಡೆದರು. ನಂತರ ಮಾತನಾಡಿದ ಅವರು, ಮಂಗಳೂರಿನ ಇತಿಹಾಸ ಪ್ರಸಿದ್ಧ ದೇವಸ್ಥಾನಗಳಲ್ಲಿ ಒಂದಾದ ಉರ್ವ ಮಾರಿಯಮ್ಮ ದೇವಳದಲ್ಲಿ ವಿಜೃಂಭಣೆಯಿಂದ ಚಂಡಿಕಾ ಯಾಗ ನೆರವೇರಿದ್ದು ಭಕ್ತಾದಿಗಳು ಸಹಸ್ರ ಸಂಖ್ಯೆಯಲ್ಲಿ ಭಾಗವಹಿಸುತ್ತಿರುವುದು ಇಲ್ಲಿನ ಕಾರಣಿಕಕ್ಕೆ ಸಾಕ್ಷಿಯಾಗಿದೆ ಎಂದರು. ಭಾಗದ ಭಗವದ್ಭಕ್ತರಿಗೆ ಬಹಳ ವಿಶೇಷವಾದಂಥ ನನ್ನ ಆಮಂತ್ರಣ. ಬಹಳ ಪ್ರಸಿದ್ಧ ಪುರಾತನವಾಗಿರುವಂಥ ದೇವಸ್ಥಾನ ಮಾರಿಯಮ್ಮ. ಅದರಲ್ಲಿ ಕೂಡ ಬಹಳ ದೊಡ್ಡ ವಿಶೇಷ ಏನು ಅಂತ ಕೇಳಿದರೆ, ಒಂದು ಕಾಲಘಟ್ಟದಲ್ಲಿ ನಾವು ಇತಿಹಾಸದಲ್ಲಿ ತಿಳ್ಕೊಂಡದ್ದು, ನಮ್ಮ ಹಿರಿಯರ ಮುಖಾಂತರ ತಿಳ್ಕೊಂಡದ್ದು, ಕರಾವಳಿ ಕರ್ನಾಟಕದಲ್ಲಿ ಬಹಳ ದೊಡ್ಡ ರೀತಿಯಲ್ಲಿ ಸಾಂಕ್ರಾಮಿಕ ರೋಗ ಹರಡುವಂಥ ಸಂದರ್ಭದಲ್ಲಿ ಆ ಸಾಂಕ್ರಾಮಿಕ ರೋಗವನ್ನು ತಡೆಗಟ್ಟಬೇಕು ಅಂತ ಹೇಳೋದ ದೃಷ್ಟಿಯಲ್ಲಿ ಇಡೀ ಪರವೂರ ಭಜಕರು ಬಂದು ಆ ಸಂದರ್ಭದಲ್ಲಿ ಈ ಮಾರಿಯಮ್ಮ ದೇವರ ಹತ್ರ ವಿಶೇಷವಾದಂಥ ಪ್ರಾರ್ಥನೆಯನ್ನು ಮಾಡಿ ಆ ಒಂದು ಮಹಾಮಾರಿ ಭಾಳ ದೊಡ್ಡ ರೀತಿಯ ಸಾಂಕ್ರಾಮಿಕ ರೋಗವನ್ನು ದೂರ ಮಾಡಿದ್ದು ಇತಿಹಾಸದಲ್ಲಿ ನಾವು ಕಂಡಿದ್ದೇವೆ. ಅಂಥ ಒಂದು ಆರೋಗ್ಯಕ್ಕೆ ವಿಶೇಷವಾದಂಥ ರಕ್ಷಣೆ ಕೊಡುವಂಥ ಮಾರಿಯಮ್ಮ ಈ ಒಂದು ಚಂಡಿಕಾ ಯಾಗ, ಆ ತಾಯಿ ಪ್ರಸನ್ನಳಾಗಿರುವಂಥ ಸಂದರ್ಭದಲ್ಲಿ ಯಾವ ಭಕ್ತಾಭಿಮಾನಿಗಳು ಬಂದು ಇಲ್ಲಿ ತಮ್ಮ ಬೇಡಿಕೆಯನ್ನು ಸಲ್ಲಿಸ್ತಾರೆ, ತಮ್ಮ ಆ ಒಂದು ದೇವರ ಸನ್ನಿಧಿಯಲ್ಲಿ ಅವರ ಮನಸ್ಸಿನಂಥ ಭಾವನೆ. ಈ ಸಂದರ್ಭ ನೂತನವಾಗಿ ನಿರ್ಮಾಣಗೊಂಡ ಸಾರ್ವಜನಿಕ ಶೌಚಾಲಯವನ್ನ ಮೇಯರ್ ಮನೋಜ್ ಕುಮಾರ್ ಅವರು ಉದ್ಘಾಟಿಸಿದ್ರು. ಇದೇ ವೇಳೆ ಮಾತನಾಡಿದ ಅವರು, ಮಂಗಳೂರು ಮಹಾನಗರ ಪಾಲಿಕೆಯ ಸಾಮಾನ್ಯ ನಿಧಿ ವತಿಯಿಂದ ಸುಸಜ್ಜಿತವಾದ ರೀತಿಯಲ್ಲಿ ಶೌಚಾಲಯವನ್ನ ನಿರ್ಮಿಸಲಾಗಿದೆ. ಇಂದು ಅದನ್ನ ಲೋಕಾರ್ಪಣೆಗೊಳಿಸಲಾಗಿದೆ ಎಂದರು. ಶ್ರೀ ಮಾರಿಯಮ್ಮ ದೇವರ ಈ ಒಂದು ಜಾತ್ರಾ ಮಹೋತ್ಸವದಲ್ಲಿರ್ಬೋದು, ಬೇರೆ ಇತರ ಮಂಗಳವಾರ ಶುಕ್ರವಾರ ಇರ್ಬೋದು, ಇಲ್ಲ ಜನರ ಒಂದು ಆಗಮನ ಇರ್ಬೋದು, ದೇವರ ಒಂದು ದರ್ಶನ ಪಡಲಿಕ್ಕಾಗಿ ಜನರು ಎಷ್ಟು ಜನ ಬರ್ತಾರೆ ಅಂತ ಮಂಗಳೂರಿನ ಇಡೀ ಜನರಿಗೆ ಗೊತ್ತು. ಇದರ ಬಗ್ಗೆ ನಾವು ಹೇಳುವ ಅಗತ್ಯ ಖಂಡಿತವಾಗಿ ಇಲ್ಲ. ಎಲ್ಲ ಮಂಗಳೂರಿನ ಎಲ್ಲ ಜನರು ಶ್ರೀ ಮಾರಿಯಮ್ಮನ ಎಲ್ಲ ಭಕ್ತರೇ. ಈ ಸಮಯದಲ್ಲಿರ್ಬೋದು, ಇತರ ಸಮಯದಲ್ಲಿ ಕೂಡ ಇಲ್ಲಿ ಜನರು ಬಂದು ದೇವರ ದರ್ಶನ ಪಡ್ತಾ ಇರ್ತಾರೆ. ಅದೇ ಇವತ್ತು ನಾವು ಮಂಗಳೂರು ಮಹಾನಗರ ಪಾಲಿಕೆಯಿಂದ ಒಂದು ಸಾಮಾನ್ಯ ನಿಧಿಯಡಿಯಲ್ಲಿ ಸುಮಾರು 10 ಲಕ್ಷ ರೂಪಾಯಿ ವೆಚ್ಚದ ಈ ಒಂದು ಶೌಚಾಲಯ, ಸಾರ್ವಜನಿಕ ಶೌಚಾಲಯ ಮಹಿಳೆಯರಿಗೆ ಮತ್ತು ಪುರುಷರಿಗೆ, ಅದನ್ನು ಇವತ್ತು ಲೋಕಾರ್ಪಣೆ ಮಾಡಿದ್ದೇವೆ. ಸುಮಾರು 10 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಇವತ್ತು ಈ ಲೋಕಾರ್ಪಣೆಗೊಂಡಿದೆ. ಈ ಸಮಯದಲ್ಲಿ ನಮ್ಮ ಸ್ಥಳೀಯ ಕಾರ್ಪೊರೇಟರ್ ಗಣೇಶ್ಗಳು ಇರ್ಬೋದು, ಅದೇ ರೀತಿ ಶ್ರೀ ಕ್ಷೇತ್ರದ ಆಡಳಿತ ಮುಖ್ಯರಾದ ಲಕ್ಷ್ಮಣ ಮೀನಿದ್ರು, 7 ಮೊಗವೀರ ಪಟ್ಟಣದ ಸಂಯುಕ್ತದ ಸಭಾ ಅಧ್ಯಕ್ಷರಾದಂಥ ಲೋಕೇಶ್ವರನಿದ್ರು. ಈ ಸಂದರ್ಭ ಮಂಗಳೂರು 7 ಪಟ್ಟಣ ಮೊಗವೀರ ಸಂಯುಕ್ತ ಸಭಾದ ಅಧ್ಯಕ್ಷರಾದ ಕುದ್ರೋಳಿ 3ನೇ ಗ್ರಾಮ ಲೋಕೇಶ್ ಸುವರ್ಣ, ಕುದ್ರೋಳಿ 1ನೇ ಗ್ರಾಮದ ಗುರಿಕಾರ ಮಾಧವ ಪುತ್ರನ್, ಕುದ್ರೋಳಿ 2ನೇ ಗ್ರಾಮದ ಯಾದವ ಸುವರ್ಣ, ಕುದ್ರೋಳಿ 3ನೇ ಗ್ರಾಮದ ಯಾದವ ಸಾಲ್ಯನ್, ಪುರುಷೋತ್ತಮ್ ಕೋಟ್ಯಾನ್ ಬೊಕ್ಕಪಟ್ನ, ಯಶವಂತ್ ಪಿ ಮೆಂಡನ್ ಪೋಳೂರು, ರಂಜನ್ ಕಾಂಚನ್ ಬೋಳೂರು, ವಾಸುದೇವ ಸಾಲ್ಯನ್ ಬೈಕಂಪಾಡಿ, ಸುರೇಶ್ ಕುಂದರ್ ಕೂಳೂರು, ಪಣಂಬೂರಿನ ಗುರಿಕಾರ ಅಮರನಾಥ್ ಸುವರ್ಣ ಮತ್ತಿತರರು ಉಪಸ್ಥಿತರಿದ್ದರು. ಉರ್ವ ಶ್ರೀ ಮಾರಿಯಮ್ಮ ದೇವಸ್ಥಾನದಲ್ಲಿ ಫೆಬ್ರವರಿ 17 ಮತ್ತು 18ರಂದು ವರ್ಷಾವಧಿ ಮಹಾಪೂಜೆ, ಫೆಬ್ರವರಿ 22ರಂದು ಶ್ರೀ ಮಲರಾಯ ಧೂಮಾವತಿ ದೇವಗಳ ನೇಮೋತ್ಸವ ನಡೆಯಲಿರುವುದು. ಶರಸಾಲ್ಯನ್, ವಿ4 ನ್ಯೂಸ್, ಮಂಗಳೂರು.